అన్నయ్య పెట్టినప్పుడు అయింది మరి అవు కళ్ళు ఉంటాయి కదా అంతా కొంచెం దానికి కన్నడ అవు దాచాకున్న గలటెంచిన కొంచెం నాకు గలటెంతావు అందుకే ಮಾತೇರು ಬಾತೇರು ನಿಂಜಿನ ಗಲಟೆಂಚಿನ ನಿಂಗೆ ಗೊತ್ತಿಲ್ಲ ನೇರಟ್ ಆರು ತೋರದ ಮಲ್ಲಗಿವದ ಒಂದು ನಿಖಲ್ನ ಗಣಿಕಲ ಮಲ್ಲಪ್ಪೆ ಅವೇ ಆರು ನೇರ್ನಿ ದುಃಖ ಪಂಜಿನಗ್ಲೆ ಗಲಾಟೆ ಅಪ್ಪ ನಿಂಗೆ ಗೊತ್ತಿಲ್ಲ ಅವ ಗುರುಪುದ ದುಡ್ಡು ಕಟ್ಟನಿ ಪಂಜೋ ತೆಯ್ದಿದ್ದಿ ಆ ತೆತ್ತಿನ ಪಂಜೋ ಕಟ್ಟಿದ್ದಿ ಐಕ ಪಂಜೋ ನೀನು ಕಟ್ಟಲಿಲ್ಲ నాకు ಕೊಡಿದ್ದಿ ಅವು ಬುಕ್ಕೊಂಜಿ ಸೇಕೆನಿ ಪಂಜನಕ್ಲು ಮಾತ್ರ ಸೇರಿದು ಗುರುಪು ಆಗ್ತಿರುತ್ತ ಅವು ಮಾತೆರ್ಲ ಸಾಲ ತೆತ್ತಿನಕ್ಲು ಕಟ್ಟೊಂದಿತ್ತಿನ ಮಾತ್ರ ಅವು ಗುಂಪು ಒಂಜಿ ಪಂಜೋ ಕಟ್ಟಿಗಿ ಮನದರಿಂದ ಗುಂಪು ಗುರಿ ಗುಂಪು ಅಂಚಾಕ್ಲಕ ಆಯ್ತ ವಿಷಯ ಮಾತಾಡಿದ್ರೆ ಮತ್ತೊಂದು ಅತ್ತೆ ಮೂರು ನೆಲೆ ಹಾಕ್ತೇರಿ ಭಗವತ್ చెప్పೆ ಆಗ ಬಂದೇರಿ ನೀನು ಬ್ರಿಸ್ಟಲೆ ಇದೆ ನೀನು ಬಂದೇರಿ ಬ್ರಿಸ್ಟಲೆ ಅಂದೆ ಭ್ರಷ್ಟಲಾದೆ ಅಂಚವಣ್ಣ ಬಂಡ ಅಪವಿತ್ರಾಯ ಈ ಬೊಂಡ ಕೊರಿಯತ್ತ ಹೊಟ್ಟೆ ಮಲ್ತು ಕೊರಿಯಾರ ಬೊಂಡ ಹೊಟ್ಟೆ ಮಲ್ಕೊಂಡ ಬರ್ತೀನಿ ಕತ್ತಿನ ಬಂಡೋಲ್ಲ ಒಟ್ಟಿಗೆ ಕೊರಡು ಅಂಚ ಐಕಿತ್ತೆ ತಾಪುಂಜಿತ್ತ ಮುಟ್ಕೊಂಡಿಲ್ಲ ಅಕ್ಕಿ ಇದು ಅಕ್ಕಿ ಅಪ್ಪೆ ಬೆತ್ತಿನ ಜೋಕುಲಾಗ್ತದ ಅಕ್ಕಿನ ತೋಟ ಮಂತು ಕೊಡ್ರಿ ನೀ ಕಂಡ್ರೆ ಸುರುಟಿ ಏನ್ ಬರ್ಪುನಾಕ ಪುರ್ಸೋತ್ ಬರ್ತಾನ ಯಾನ್ ಅಕ್ಕಲ್ಗ ಬಾತೇರ್ನಾಗ ಯಾನ್ ಕುಸಾಲ್ ಬಾತೇರಿ ಮಾರೆ ನಮ್ಮ ಬಾತೇರ್ಲೆ ಕಣಿ ಮತ್ತೆ ಫ್ರೆಂಡ್ ಸಂಪರ್ಕದಲ್ಲ ಮನಿ ಆತ ಇದು ಬರ್ಪೆ ಅಕ್ಕಿಲು ಪೋಯರತ್ತ ಇತ ಯಾನು ಬೋತುಜಿ ದಾಯಂದ ಎಂಕು ಕೊರಿಯಾನ నీకు నన్నోరు కొట్టే నన్నోరు కొరపే నండತ್ತೆ నన్నోరు ತುಯಂದನೆ ಇಡಿ ತೋಟದ ಪೂರ ನನ್ನೋರು ಬಣ್ಣಗ ಬಲ್ಲ ಪಕ್ಕೊಟ್ಟು ಬೆಟ್ಟಿನೆ ಬಣ್ಣನೆ ಉಡೇತಿ ನರ್ಪುರತ್ತೆ ಇತ್ತ ಒಟ್ಟಿಗೆ ತಿತ್ತು ಕೊಡ್ಚ ಆ ಬೋರ್ಡಿನ ನಂಗೆ ದಾಯ್ತಲ್ಲ ಮಾಸ್ತ ಬಿಟ್ಟ ಅಂದಿ ಅಮ್ಮರೆ ಈ ಮಾತ ತುಯಿ ಬೆಟ್ಟಿಗೆ ಸರಿ ಮಾಡ್ಕೋತ ನನ್ನೇ ನಂಗೆ ಸರಿ ಮಾಡ್ಕೊಳ್ಳಿ ಉತ್ತರ ಇಡಿ ಮಾತ ಸಮ ಅವಳು ಹೊರತು ನಕೈ ಅಣ್ಣಯ್ಯ ಸಂತೋಷ ನನಗೆ ಈ ಜಾಗದಲ್ಲಿ
ನಿನ್ನ ಬುಡದಿ ಜೋಗೊಂಡು ಒಬ್ಬರು ಅಂತಿರೋ ದೈವ ಆದ್ಮೇಲೆ ಅಪ್ಪೆ ಅದಕ್ಕೆ ಮಲ್ಲಕ್ಲೆ ನೀ ಇಲ್ಲಡೆಲ್ಲ ಎತ್ತಿದ್ದು ತಿನ್ನಿಯರ ಕೊರಿಯಲ್ಲ ಎರಡು ಸರ್ತಿ ತಿನ್ನಿಯರ ಕೊರಿಯಣ ಮೂಜನ ಸರ್ತಿ ಹಣ ಬುಡದಿ ಜೋಕ್ಲೇಗೆ ಹಾಕಲೇ ಇರಲಿ ಕದ ಮಾತೇನೆ ಅವತ್ತೆ ನಿನ್ನ ಕುಲ ತಗಲಿನ ತೂಪನ ದೈವ ಈ ಶಶಿಕು ಮಂತ್ರ ನೆಲೆ ಹಾಕೋದು ಅಪ್ಪ ಎಂತ ಬಿಲಿನೇ ಇಚ್ಛೆ ಮಾರ ಯಾರು ತಿನ್ನಿಯರ ಕೊರಿ ಅಂದ ನಿನ್ನ ಬುಡದಿ ಜೋಕ್ಲೇನು ತಗೊಂಡೆ ನಿನ್ನ ಕುಟುಂಬದ ತಗೊಂಡೆ ಅಪ್ಪ ಏನಾದ್ರು ತಗೊಂಡ್ರೆ ಇಜ್ಜ ನಿನ್ನ ಕುಲದಲ್ಲಿ ಅಂತ ಅವೆಲ್ಲ ಕೂಡ ತಗಲತ್ತ ಮಾತೆ ಏನು ಒಟ್ಟು ಸೇರಿ ಎಂಚಿನ ಕೊಟ್ಟಾಗಿ ನಿಕ್ಕು ಬೋಳತ್ನಾಥ ಸಂಪತ್ತು ಬರ್ಪ್ಲೇಕ ಅನುಗ್ರಹ ಮಲ್ಪೆ ನಿಕ್ಕು ನೀನೇ ದಾದಾ ಕೊಡ್ತೆ ಜನ ನಂಬೂಡು ನಿಕ್ಕು ನಮ್ಮಂದೇ ತಿನ್ನೇರು ಹೇಳ್ತೇನೆ ನಂಬರ್ ಒನ್ ಅಂಚಕ್ಯ ಕಾರದ ಮರ್ತ ಮುದೇಳಿ ಒಂಜಿ ಕಲ್ಲು ಬಾರ್ದು ನಂಬೂಡು ಆತೆ ಆತಿ ಎದುರೊಂಜಿ ತ್ರಿಶೂಲೋಣ ದೀವೋಡು ಎನ್ನ ಗುರುತು ಕರ್ಬದ ಕರ್ಬದ ಪಡಿದೀನೇ ಪುಲ್ಯಾನಗ ಪೂಜನ್ನ ಇಂಥದ ಕಾಲು ಕಾಯದ ಮಾರತ ಮುದೇಳಿ ಕರ್ಬದ ತಿರ್ಸುಲದಿನ ಜೀವೇರ ಜನ ಎನ್ನ ಸೊತ್ತು ಗೊತ್ತಾಗಲ್ಲ ಆಯ್ತಾ ನಡುವು ಕೊಂಚ ಲಿಂಬೆ ಬಲಿ ಗೊತ್ತದು ಅಂತಣ್ಣ ನಿನ್ನ ಒಂದು ಲಿಂಬೆದ ಬಲಿಸುನಾಗ ನಿಕ್ಕು ಗೊತ್ತಾಪುಂಡು ಬತ್ತನಾಗ ಗೊತ್ತಾಪುಂಡ ಆಯ ಪುಂಟದ ಸರ್ಬತ್ ಮಾಲ್ತದ ಭಾರತೀಯ ಮಾತೊಂದು ಒಳ್ಳೆದಾದ ಅಣ್ಣಯ್ಯ ಒಂದು ವೇಳೆ ಎನ್ನ ಸೊತ್ತನ್ನು ಮುಟ್ಟಿಯರ್ದಾಂಡ ನೆಟ್ಟರಿಗೆ ಹಾಕಿದ್ದು ಸೈಪ್ ಲೆಕ್ಕ ಮಲ್ಪೆ ಆತ್ಮ ಮತ್ತೆ ನಿಕ್ಕಿತಾನೆ ಕುಳ್ಳೂರ್ನ ಕಲ್ಲು ಪಾಡೋಡೇನ ಪಾಡ್ನ ಕಲ್ಲು ಉಂಟು ಐಟು ಕುಲ್ಲೇರ ಅಲ್ಲಿ ಬರೋದಿನ ಹಚ್ಚಿನ ಹೊಡೆದು ಕುಲ್ಲ ಅವತ್ತು ಆಯದ ಕಲ್ಲು ಇವಳು ಅಣ್ಣ ನಿಕ್ಕ ದಿನಾಲ ಇಂಚ ತಿನ್ನಿಯರ ತಿಕ್ಕಾದು ಇನ್ನು ಹೊರ ತಿನ್ನದು ಏನು ಕುಲ್ಲು ಬೆಂದು ಮುಟ್ಟ ಏನೇನು ಮಂಗ್ಯ ಕೊಡ್ಕೊಡ್ತಿ ಏನು ಸುಮಾರು ಇಂಚತ್ತನ ಏಸು ತೂತೆ ಈ ಏಸ ಬಾಡೋದು ಮತ್ತೆ ನನ್ನ ಮಂಗ್ಯ ಇತ ಯಾನು ಏನು ಗೊತ್ತಾಗ್ತದೆ ಎನ್ನ ನಂಬಿಕೆ ಇದ್ದ ಅಣ್ಣಯ್ಯ ನಿಕ್ಕಿ ಎಡ್ಡೆ ಬಂಡ ಕೊರಡಿ ಏನು ಕೊಟ್ಟೆ ಬಂಡ ಕೊಡ್ತೀನಿ ಬೊಂಡ ಉಂಡ ಅಂದ್ಕೇಳಿ ಗೊತ್ತಾ ನಾನು ದಾದನ ತೆರಿಯಂದರಟ್ಟು ಕುಶಾಲ್ ಪಾತೇರಿಯ ಏನನ್ನ ಮಣ್ಣಿ ತಿಳ್ರಿಲ್ಲ ಮಾರೆ ನಿಕ್ಕಲು ಮುಲ್ಪದಾಕಲು ಹತ್ತನ್ನು ಮನ್ಪಣ ಎದ್ದು ಗೊತ್ತಾನೆ ಆತೆ ಆತೆ ಈ ಲೋಕೋಡು ಈ ಊರು ಈತ ಜನ ಪುನಗದ ನಿಕ್ಕಲು ಎನ್ನ ಕೈತಡಿಗೆ ಬರ್ತಾರ ನಿಸ್ತಿನ ಎನ್ನೆಲ್ಲ ಒಂಜಿ ಪುಣ್ಯತ ಎನ್ನ ಯೋಗತ ಆತೆ ಆತು ಮಾರೆ ಸತ್ಯ ನನ್ನ ದರಿಪಾಯ ನಿನ್ನ ಸತ್ಯ ಅಂಚಿನ ನಿಂಗೆ ಗೊತ್ತಾನೆ ನಿಕ್ಕೆ ಏಪ ಮನಸ್ಸು ಬರ್ಪುಡಪ್ಪಗೆ ನನ್ನ ದರಿಪ ಒಂಜಿ ಪಾತೆ ಯಾನೊಲ್ಲ ತಾರೆದ ಒಂದು ಮೂರ್ನಾಗ ಒಂದು ಮೂರನೇ ತೂತು ಖುಷಿ ಅವನ್ನ ಪುರುಷವಾದ ಹೊರ ದರಿಪ ಅಣ್ಣಯ್ಯ ಅಂಚೆಲ್ಲ ತೊಂದರೆ ಅವನಿಗೆ ಯಾನಿಲ್ಲ ಏನೋ ನಮ್ಮೊಂದು ಬತ್ತಂದಂಡ ಕಾಲಾದಿ ಎಂಗ್ಲೇ ಜಾಗೆಗೆ ಹೋಗೋರು ಬತ್ತಂದಂಡ ನೀನು ಕೂದು ಬರ್ಪಂಜಿನ ದೈವಾದಿ ಈ ಜಾಗೆ ನೆಲೆಯವೇ ನಮ್ಮೊಂದು ಬಲ ನೆಲೆಯಪ್ಪ ಎಂತ ಪಂಡ್ರಿದೆ ಈ ಬುಕ್ಕ ನೆಲ ಅಲ್ಲ ಬೇರೆ ಉದರ ಚಂಡ ಗುಳಿಗೆ ಸ್ವಾಮಿ ಗುಳಿಗ ಅನಾದಿ ಕಾಲದ ಕಟ್ಟೆ ಪೂರ್ವ ಕಾಲದ ಪದ್ಧತಿ ಧರ್ಮ ಎತ್ತಿನ ಮನೆ ಸತ್ಯದ ಸಾಧಿ ನಾಗ ನೆಡೆ ಸರ್ಪ ಜಡೆತ್ತಿನ ಮನ್ನಡೆ ಕಾಲೋಡು ವಾರ ಉಳ್ಕೊಂಡು ಬರ್ತದೆ ನಿಲಯನ ಬಿತ್ತು ಸ್ವಾಮಿಗಳದಿರ್ತು ಭೂಮಿಗೆ ಎಲ್ಲಿವರೆ ಸತ್ಯಗಳ ಮಾಯನಿಕಲೆ ಗೋಚಾರತ್ತು ನಾವು ಇನಿಕಾಣಗೆ ಅಂತಲ್ಲ ಹಿರಿಯಕ್ಲೆ ಕೊಡನ ಭಾಷೆದ ಪ್ರಕಾರ ಬತ್ತಪ್ಪೆ ಜೋಕಲು ಬತ್ತೆ ಸ್ವಲ್ಪ ಬತ್ತು ನೀನು ಪ್ರಾರ್ಥನೆ ಮಾಡ್ತೀನಿ ಚಿತ್ತಿ ಬರ್ತು ಎನ್ನ ಆತನ ಕಥೆ ಇದೆ ಕೂಡ ಸುರು ಬಂದು ಮೂಲ ಸ್ಥಾನ ಬಿಡ್ಲ ನ್ಯಾಯ ಸ್ಥಾನ ಬತ್ತಿ ಕೊಂತಾಳದ ದೀತಿಂಚಿ ಮನೆ ಮಂಚ ಮನೆ ಮಂಚ ಬಿಡ್ಲ ದೀತಿಂಚಿ ಸುತ್ತೇಡ ದೀತಿಂಚಿ ಸುತ್ತೇಡು ದೊಡ್ಡ ಕದ್ದಾರಪ್ಪ ಬಂದು ಕದ್ದಾರಿ ಎತ್ತಿಡ್ ಬಲ ಕದ್ದಾರಿ ಇರೋಳ ಬತ್ತು ಮಾನಿನ ಮೆತ್ತಿ ಮಾನಿಚ್ಚೇಳಿ ಬಲ ಊರ್ಣ ದಿಪ್ಪಣ ಮಲ್ಕೊಂಡು ಅಜ್ಜನು ಸದ್ಯ ಮಲ್ಕೊಂಡು ಇದೇವ ಮದುವೆ ಆಯ್ತು ನಿನ್ನ ಮಗ ಮೂರ್ತಿ ನೇರವನ್ನು ಪವಿತ್ರವಾಯಿನ ವಜ್ರಾಜರು ಬತ್ತನು ಮಿತ್ತು ಸ್ವಾಮಿನ ಧರ್ಮನ ಬತ್ತನು ತಿರ್ಸಿ ಮುನ್ನಿತ್ತಾಯಿನ ಆಧಾರನ ಬತ್ತನು ಮಾತನಾಡಿ ಮಲ್ಲೆ ಮಾಲಿಂಗೇಶ್ವರಿ ಮಾಗಣ ಬಿಡ್ತೇವೆ ಚಿತ್ತನು ಬತ್ತನು ಒಡತಿಲ್ಲಾದಿನ ಅಪ್ಪಣೆಗೆತ್ತನು ಕರೆಕ್ಟರು
ಪುನಃ ಅನ್ನ ಉಳ್ಕೊಂಡು ಎಲ್ಲರೂ ಸಿರ್ಕೊಂಡು ಬಗ್ಗೆ ಮಾಡ್ತಾರೆ ಎಂಟು ಜಾಗದ ಮಡಸ್ಥಾನದ ಮಾಯದ ಮಡಿಪುದ ವರಣಪತ್ರನ ಮೂಲ ಸ್ಥಾನ ಬಿಡಲ ನ್ಯಾಯಸ್ಥಾನ ಬಿಡದು ರಾಜಸ್ಥಾನ ಬತ್ತು ಸಂಸಾರ ಬೇಕು ಪಿಂಚಿತ್ತಿ ಕೊಟ್ಟು ನಿನ್ನ ಬರಲು ಬಲಿಗೆ ತೇರ ಬತ್ತಿನ ಬಂಡದ ವತ್ತನಗಳಂತೆ ಬಂದವತ್ತನಗಳು ಜಾಲುಪ್ಪು ನೂಲು ಬಾರಿದಂತದ್ದಾರೆ ಬಲ್ವಂಪಿ ಬಲ್ಲೇರಿ ಮೂಲ ಬಂಪಿ ಸೇನವೇ ವೈದ್ಯ ಬಂಪಿ ಪೂಜಾರಿ ಬಂಡಾರಗೋರು ಕೊಟ್ಟಾರೆ ದೇವರಿಗೆ ಮನ್ನ ಸೇರಿಗಾರೆ ಒರೆಯೊಂದು ಹೊರತು ಮನರ ಒಂದ ಲೆಪ್ಪುಗೂ ರಾಶಿ ಬಂಪು ರಾಜ್ಯವು ಹುಲಿಗೆ ಹತ್ರ ಅಂತ ಎಕಡರ ಬತ್ತಿಲ್ಲ ಕಾಂಡು ಇದ್ದ ಬೊಕ್ಕಡೆ ದರಿತಿಗೆ ಪೂಡಿ ಅಜ್ಜಿ ಎಂಚಿನ ಅವಶ್ಯಕತೆ ಎನ್ನ ಯೋಗತ್ತ ನಿಜವಾದಲ್ಲ ಎನ್ನ ಕೈತರೆ ಬತ್ತದ ಬೊಂಡಕ್ಕೆ ಎಂದು ಬರ್ತಾರೆ ಮಿತ್ರ ಎನ್ನರ್ದು ಮಲ್ಲ ಭಾಗ್ಯವಂತಿ ಏರುಲಿ ಅವರಿಗೆ ಬೊಂಡ ಪರಿಯತ್ತೆ ಬುಡೆತ್ತಿದ್ದಾಯ್ತಾನೆ ಬುಡೆತ್ತಿದ ಇಂಚ ಬಂಕ ಯಾರೇ ತೆಪ್ಪೇರೆ ಜನವನಿಗೆ ಸುಲಭ ಪಡೋದು ತೂಯಿ ಬೆಟ್ಟಿಗೆ ತೆಪ್ಪೇರೆ ಭಗವತಿಯೊಂದಿಗೆ ಗುಳಿಗನು ಕೂಡ ಸಸಿಹಿತ್ಲು ಕ್ಷೇತ್ರದಲ್ಲಿ ನೆಲೆಗೊಂಡವರಿದ್ದಾನೆ. ಭಗವತಿಯನ್ನು ಬೀಳ್ಕೊಟ್ಟು ಬರುವಂತಹ ಹೊತ್ತಿಗೆ ಭರವಸೆ ಮಾತನ್ನೇ ಹೇಳಿದ್ದೆ. ಹೆಚ್ಚು ದೂರ ಸರಿಯುವುದಿಲ್ಲ, ಹತ್ತಿರದಲ್ಲೇ ಒಂದು ಪುಣ್ಯ ಕ್ಷೇತ್ರವನ್ನು ಕಂಡುಕೊಳ್ಳುತ್ತೇನೆ ಎನ್ನುವ ಹಾಗೆ ನನ್ನ ಪ್ರಯಾಣವನ್ನು ಮುಂದುವರಿಸುತ್ತಾ ಬಂದು ಸೇರಿದ್ದೆ 9 ಮಾಗಣೆಯ ಸೀಮೆ ಮೂಲಿಕಾಪುರ. ಪರಮ ಪಾವನೆಯಾಗಿ ಹರಿತಾ ಇದ್ದಾಳೆ ಶಾಂಭವಿ. ಈ ಶಾಂಭವಿ ನದಿ ತೀರದಲ್ಲಿ ಮರಳ ರಾಶಿಯಲ್ಲಿ 5 ದುರ್ಗೆಯರಾದಂತಹ ನಾವುಗಳು ಲಿಂಗ ರೂಪದಲ್ಲಿ ಐಕ್ಯರಾಗಿದ್ದುಕೊಂಡು ಕಾಲ ಬಂದಾವಾಗ ಭಕ್ತನೋರ್ವನಿಂದ ಪ್ರಕಟಗೊಳ್ಳುತ್ತೇನಂತೆ ನೋಡೋಣ.